ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇತ್ತೆ ವಾರ್ತೆದ ವಿವರ ಬೈಬಲ್ ಬೊಕ್ಕ ಕುರಾನ್ ಧಾರ್ಮಿಕ ಗ್ರಂಥಲು ಅಂಡ್ ಭಗವದ್ಗೀತೆ ಧರ್ಮದ ಗ್ರಂಥ ಅತ್ ಬದುಕದ ಬಿಲೆನ್ ತೆರಿಪವನ ಭಗವದ್ಗೀತೆನ ಕಲ್ಪಾಯರೆ ಅಪ್ಪುಜಿಂದ ಪನಿಯರೆ ಬಲ್ಲಿಂದ ರಾಜ್ಯದ ಶಿಕ್ಷಣ ಮಂತ್ರಿ BC ನಾಗೇಶ್ ಪಂತಿರ ಕೆಲವು ಕ್ರೈಸ್ತ ಬರವು ಸಂಸ್ಥೆಲೆಡ್ ಕ್ರೈಸ್ತ ಬರವು ಕಲ್ಪಾವಿರು ಪನ್ಪುನ ದೂರ್ದಮಿತ್ ಆರು ಸುದ್ದಿ ಮಾಧ್ಯಮದ ಕ್ಲೆಡ ಪಾತಿರಿಯರು ಕೆಲವು ಕ್ರೈಸ್ತ ಬರವು ಸಂಸ್ಥೆಲೆಡ್ ಕ್ರೈಸ್ತ ಬರವು ಕಲ್ಪಾವಂದಲಿರು ಪನ್ಪುನ ದೂರ್ದಮಿತ್ ಕುಡ್ಲಡ್ ಬುಧಾರ ರಾಜ್ಯದ ಬರವು ಖಾತೆ ಮಂತ್ರಿ BC ನಾಗೇಶ್ ಸುದ್ದಿ ಮಾಧ್ಯಮದ ಕ್ಲೆಡ ಪಾತಿರ್ದು ಬೈಬಲ್ ಬೊಕ್ಕ ಕುರಾನ್ ಧಾರ್ಮಿಕ ಗ್ರಂಥಲು ಅಂಡ ಭಗವದ್ಗೀತೆ ಧರ್ಮದ ಗ್ರಂಥ ಅತ್ ಅಂಚದೈನ್ ಕಲ್ಪಾಯರಾಪುಜಿಂದ ಪನಿಯರೆ ಸಾಧ್ಯ ಇಜ್ಜಿಂದು ಪಂಡಿರ ಕರ್ನಾಟಕ ಎಜುಕೇಷನ್ ಆಕ್ಟ್ ಎಡಿಟ್ ವಾವಾ ಶಾಲೆಲು ರಿಜಿಸ್ಟರ್ಡ್ ಆತನ ಅವು ಆ ಕಾಯ್ದೆದ ನಿಯಮಲೆಗ್ ಸರಿಯಾದ ಪೋವಡು ಅವಳು ಧರ್ಮದ ಬುಕ್ಲೆನ್ ಬರವುಗು ಕನೆಯರೆ ಸಾಧ್ಯ ಇಜ್ಜಿ ಕ್ರಿಶ್ಚಿಯನ್ ಶಾಲೆಲಿಡ್ ಬೈಬಲ್ ಕಲ್ಪಾವನ ಬಗೆಟ್ ದೂರು ಕೇಂದ್ರ ಬೈದಂಡ್ ದೂರು ಕೊರಿಯರನ್ನ ಕ್ರಮದೆತ್ತುವ ಬರವುಡು ಕರ್ನಾಟಕ ಎಜುಕೇಷನ್ ಆಕ್ಟ್ ನಿಯಮ ಪಾಲನೆ ಮಲ್ಪಡು ಬರವುಡು ಧರ್ಮದ ಆಚರಣೆ ತಪ್ಪು ಭಗವದ್ಗೀತೆ ಒವ್ಯ ಧರ್ಮದ ಆಚರಣೆ ಪನ್ಪುಜಿ ಕ್ರಿಶ್ಚಿಯನ್ ಆವಡುಂದಾಂಡ ಬೈಬಲ್ ನಂಬಡೊಂದು ಪನ್ಪುಡು ಅಂಡ ಭಗವದ್ಗೀತೆನ ಬೇತ ಗ್ರಂಥಲೆ ತೂಕುದು ತುಪ್ಪುನ ಸರಿಯತ್ತಂದು ಮಂತ್ರಿ BC ನಾಗೇಶ್ ಪಂಡಿರ ಕರ್ನಾಟಕ ಎಜುಕೇಷನ್ ಆ್ಯಕ್ಟಿನ ಪ್ರಕಾರ ಯಾವ್ಯಾವ ಶಾಲೆಗಳು ರಿಜಿಸ್ಟರ್ ಆಗಿವೆ ಅವೆಲ್ಲವೂ ಆ ಎಜುಕೇಷನ್ ಆ್ಯಕ್ಟಿನ ರೂಲ್ಸ್ನ ಅನುಸರಿಸಲೇಬೇಕು. ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ಆ್ಯಕ್ಟ್ ಪ್ರಕಾರ ನಾವು ಯಾವುದೇ ರಿಲಿಜಿಯಸ್ ಬುಕ್ಸ್ನ ಎಜುಕೇಷನ್ ತರಕ್ಕೆ ಬರಲ್ಲ. ಆ ಕಾರಣದಿಂದ ಅಲ್ಲಿ ಬಂದಿದ್ದು ಬೈಬಲ್ನನ್ನು ಅವರ ವೆಬ್ಸೈಟಲ್ಲೇ ಸ್ಪಷ್ಟವಾಗಿ ಹೇಳಿದರೆ ಬೈಬಲ್ನ ಒಪ್ಕೊಳ್ಳುವಂಥ ನಮ್ಮ ಶಾಲೆಗೆ ಬರಬೇಕು, ಬೈಬಲ್ನನ್ನು ದಿನ ಬೆಳಗ್ಗೆ ಕ್ಯಾರಿ ಮಾಡಬೇಕು, ಪ್ರಾರ್ಥನೆ ಟೈಮಲ್ಲಿ ಬೈಬಲ್ಲು ಅವರ ಬ್ಯಾಗ್ ಅವ್ರ ಕೈಯಲ್ಲಿ ಇರಬೇಕು. ಈ ಥರದ ಒಂದಷ್ಟು ಮಾಡಿದ ಕಾರಣಕ್ಕೋಸ್ಕರ ಈ ಸಮಸ್ಯೆ ಸೃಷ್ಟಿಯಾಗಿದೆ. ಅದಕ್ಕೋಸ್ಕರ ಇದೇ ಥರ ಬೇರೆ ಬೇರೆ ಕಾಲೇಜ್ ಸ್ಕೂಲ್ಸಲ್ಲೂ ಕ್ರಿಶ್ಚಿಯನ್ ಸ್ಕೂಲ್ಸಲ್ಲಿ ಮಾಡ್ತಿದ್ದಾರೆ ಅಂತ ಪ್ರಶ್ನೆಗಳು ಬಂದಾಗ ಆ ಪ್ರಶ್ನೆಗಳು ಅಂಥವು ಯಾವುದೇ ಕಂಪ್ಲೇಂಟ್ ಬಂದರೂ ಲುಕ್ ಇಂಟು ಇಟ್. ಬಟ್ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ಗೆ ಅದು ಫ್ರೀಡಮ್ ಇಲ್ವಾ? ಯಾವುದೇ ಕರಿಕ್ಯುಲಮ್ಮು ಸಿಲೆಬಸ್ಗೆ ಯಾವುದೇ ಥರವಾದ ಫ್ರೀಡಮ್, ಅಡ್ಮಿನಿಸ್ಟ್ರೇಟಿವ್ ಫ್ರೀಡಮ್ ಇದೆ. ಈಗ ಅಲ್ಲಿ ಕೆಲವು ಕಡೆ ಕ್ರಿಶ್ಚಿಯನ್ ಸ್ಕೂಲ್ಗೆ ಅವ್ರದ್ದು ಕ್ಯಾಟೆಕಿಸಮ್ ಅಂತ ಕ್ಲಾಸ್ ಕಂಡಕ್ಟ್ ಮಾಡ್ತಾರೆ, ಅದಕ್ಕೆ ಏನಾದರೂ ಆಗ್ತೈತೆ? ಖಂಡಿತ ಯಾವ್ಯಾವ ಶಾಲೆಗಳು ಕರ್ನಾಟಕ ಎಜುಕೇಷನ್ ಆ್ಯಕ್ಟ್ ಪ್ರಕಾರ ರಿಜಿಸ್ಟರ್ ಆಗಿದೆಯೋ ಆ ಶಾಲೆಗಳಲ್ಲಿ ನೀವು ರಿಲಿಜಿಯಸ್ ಪ್ರಾಕ್ಟೀಸಸ್ನ ಮತ್ತು ರಿಲಿಜಿಯಸ್ ಬುಕ್ಸ್ನ ಅಲ್ಲಿ ನೀವು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಬರಲ್ಲ. ಯೇಸು ಬಗ್ಗೆ ಹೇಳೋದು ಬೇರೆ ಪ್ರಶ್ನೆ. ನಾವು ವಿವೇಕಾನಂದರ ಬಗ್ಗೆ ಹೇಳ್ದಂಗೆ ಯೇಸು ಬಗ್ಗೆ ಹೇಳ್ತೀವಿ. ಧರ್ಮಗಳು ಎಲ್ಲ ಧರ್ಮಗಳ ಬಗ್ಗೆ ಹೇಳುವಾಗ ಕ್ರಿಶ್ಚಿಯನ್ ಧರ್ಮದ ಬಗ್ಗೆನೂ ಈ ಥರದ್ದು ಒಂದು ಧರ್ಮ ಇದೆ ಅಂತ ಹೇಳೋದು ತಪ್ಪಲ್ಲ. ಆದರೆ ಧರ್ಮದ ಆಚರಣೆಯನ್ನು ಮಾಡಿಸಿದ್ದಾರೆ ಯಾರು? ತಮಿಳುನಾಡು ರಾಜ್ಯದ ತಂಜಾವೂರು ಜಿಲ್ಲೆದ ದೇವಸ್ಥಾನ ಒಂಜೇತ ಜಾತ್ರೆಡ್ ತೇರು ಒಯ್ಪನಗ ಕರೆಂಟಿದ ಜಂತೆ ತಾಗದು 11 ಜನ ಜೀವ ಕಳೆವನ್ನ ಬೇಜಾರದ ಸಂಗತಿ ನಡೆತದಂಡ 17 ಜನಕ್ಕೂ ಪೆಟ್ಟಾತನಂದು ಪೊಲೀಸರು ತೆರಿಪಾದಿರು. ತಮಿಳುನಾಡು ರಾಜ್ಯದ ತಂಜಾವೂರು ಜಿಲ್ಲೆದ ದೇವಸ್ಥಾನ ಒಂಜೇಟ್ ಬುಧಾರ ಕಾಂಡೆ ತೇರದ ಪುರ್ತುಡು ಕರೆಂಟ್ ತಾಗದು 11 ಜನ ಜೀವ ಕಳೆವನ್ನ ಬೇಜಾರದ ಸಂಗತಿ ನಡೆತದಂಡ 11 ಜನ ಜೀವ ಕಳೆವನ್ನ ಒಟ್ಟುಗು 15 ಜನಕ್ಕೂ ಪೆಟ್ಟಾತನಂದು ಪೊಲೀಸರು ತೆರಿಪಾದಿರು. ಕಾಳಿಮೇಡು ಅಪ್ಪರ್ ಮಾಡಂ ದೇವಸ್ಥಾನಡು ಈ ಸಂಗತಿ ನಡೆತಿನ ಬಗೆಟ್ ಪೊಲೀಸರು ಮಾಹಿತಿ ಕೊಟ್ಟರು. ತೇರುಡು ಪಾಲ್ದೆತೊನ್ನ ಭಕ್ತರು ದೇವಸ್ಥಾನದ ತೇರು ಒಯ್ಪುನ ಕಾರ್ಯಡು ಸೇರ್ದಿತ್ತದು. ಈ ಪೊರ್ತುಡು ರಥ ತಿರ್ಗನಗ ಕರೆಂಟದ ಜಂತಿ ತೇರ್ಗತಿ ಕಲ್ದದು. ಅಪಗನೆ 2 ಜೋಕುಲು ಸೇರಿದು 10 ಜನಕ್ಲಿನ ಕರೆಂಟ್ ಹೋಯ್ತದಂಡ 3 ಅವಲೇ ತಿರ್ದೇರು. 8 ಜನ ತಂಜಾವೂರು ವೈದ್ಯಕೀಯ ಕಾಲೇಜ್ ಆಸ್ಪತ್ರೆಡ್ ತಿರ್ದೇರು. ತೀರ್ನಕ್ಲೆಡಿರ್ವೇರು ಜೋಕ್ಲಾದುಲ್ಲೇರು. ಪೆಟ್ಟಾಯ್ನಕ್ಲಿನ ತುರ್ತು ಆಸ್ಪತ್ರೆಗೆ ಪಾಡ್ದನಂದು ಅಧಿಕಾರುಲು ತೆರಿಪಾದಿರು. ಈ ಬಗೆಟ್ ಕೇಸ್ ಪಾಡ್ದು ತನಿಖೆ ನಡೆತೊಂದು ಉಂಡೊಂದು ತಿರುಚಿನಾಪಳ್ಳಿದ ಕೇಂದ್ರ ವಲಯ ಪೊಲೀಸ್ ಮಹಾ ಇನ್ಸ್ಪೆಕ್ಟರ್ ವಿ ಬಾಲಕೃಷ್ಣನ್ ತೆರಿಪಾದಿರು. ಈ ಬಗೆಟ್ ತನಕ ಭಾರಿ ಬೇಜಾರಾತನಂದು ಟ್ವೀಟ್ ಮಾಡ್ತಿದಿನ ಪ್ರಧಾನಿ ನರೇಂದ್ರ ಮೋದಿ ತೀರ್ನಕ್ಲ ಕುಟುಂಬಲಿಗೆ 5 ಲಕ್ಷ ರೂಪಾಯಿದಂಚ ಪೆಟ್ಟಾಯ್ನಕ್ಲಿಗೆ 2 ಲಕ್ಷದಂಚ ಪರಿಹಾರ ಪಣವು ಸಾರ್ದಿರು. ತಮಿಳುನಾಡದ ಮುಖ್ಯಮಂತ್ರಿ MK ಸ್ಟಾಲಿನ್ ಬೇಜಾರು ತೆರಿಪಾದಿತ್ತದು ತೀರ್ನಕ್ಲ ಕುಟುಂಬಲಿಗೆ 5 ಲಕ್ಷ ರೂಪಾಯಿದಂಚ ಪರಿಹಾರ ಸಾರ್ದಿರು.
ಪದವಿ ಪೂರ್ವ ಕಾಲೇಜು ಕಟ್ಟೋಣಗೂ ಶಿಲಾನ್ಯಾಸ ನಡಪಾಯರೆ ಬುಧವಾರ ಶಿಕ್ಷಣ ಮಂತ್ರಿ BC ನಾಗೇಶ್ ಕುಡ್ಲಡ್ ಕಾರ್ಯಕ್ರಮಕ್ಕೂ ಬತ್ತಿನ ಪುರ್ತು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಕರ್ತೆಯರು ಹೊರಡ್ತೊರನೆ ಪೊಗ್ಗರ ಪ್ರಯತ್ನ ನಡಪಾದಿರು ಸಮದುಸ್ತು ಪಟ್ಟಣಿಟ್ಟು ಗೋಲ್ಮಾಲ್ ನಡೆತದಣಂದು ದುಡ್ದು ಅಕಲು ಪ್ರತಿಭಟನೆ ನಡಪಾದಿರು. ಕುಟ್ಲದ ಹಂಪನಕಟ್ಟೆ B.Ed ಕಾಲೇಜು ಕೈತಲು ಪದವಿ ಪೂರ್ವ ಕಾಲೇಜು ಕಟ್ಟೋಣಗೂ ಶಿಲಾನ್ಯಾಸ ಮಲ್ಪರೆ ಬರವು ಖಾತೆ ಮಂತ್ರಿ BC ನಾಗೇಶ್ ಬತ್ತಿನ ಪುರ್ತುಡು ಹೊರಡ್ತೊರನೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಕರ್ತೆಯರು ಪೊಗ್ಗರ ಪ್ರಯತ್ನ ಮತ್ತಿನ ಸಂಗತಿ ಬುಧವಾರ ನಡೆತಂಡ. ಈ ಪುರ್ತುಡು ಪೊಲೀಸರು CFI ನಾಯಕರೇನ ಕಾರ್ಯಕ್ರಮದ ಚಾವಡಿದ ವಂತ ದೂರಡೆ ತಡೆದುದುಂತದೇರು. BC ನಾಗೇಶ್ ಗೋ ಬ್ಯಾಕ್ ಎಂದು ಪನ್ಪನ ಘೋಷಣೆ ಪಾಡೊಂದು ಕಾರ್ಯಕರ್ತರ ತಂಕ್ಲೆನ ಏವ್ರ ತೋಜಾಯರು ಸಮದುಸ್ತು ಪಟ್ಟಣಿಟ್ಟು ಶಿಕ್ಷಣ ಮಂತ್ರಿ ಎರಡ್ದು ಗೋಲ್ಮಾಲ್ ನಡೆತದನಂದು ದೂಡ್ದು ಕ್ಯಾಂಪಸ್ ಫ್ರಂಟ್ ಕಾರ್ಯಕರ್ತರು ಪ್ರತಿಭಟನೆ ನಡಪಾದಿರು. ಬೂಸ್ಟರ್ ಡೋಸ್ ಬಗೆಟ್ ಇಂಕ್ಲು ಹೆಚ್ಚು ಗಮನ ಕೊಡ್ತಾ ಅಶ್ಪವರ್ಷ ಮಿತ್ತದ ಹಿರಿಯ ನಾಗರಿಕರಿಗೆ ಬೊಕ್ಕ ಜೋಕ್ಲಿಗೆ ಇಂಜೆಕ್ಷನ್ ಕೊಡ್ದು ಆ ಕಾರ್ಯನು ಬೇಗ ಮುಗಿಪನ ಉದ್ದೇಶ ಉಂಡೊಂದು ಒಡಿಪು ಜಿಲ್ಲೆದ ಜಿಲ್ಲಾಧಿಕಾರಿ ಕೂರ್ಮರಾವ್ ಪಂತೆರ ಕೋವಿಡ್ 4ನೇ ಸೆರೆತ ಪೋಡಿಗೆ ಬಗೆಟ್ ಮಾಧ್ಯಮಲಿನ ಪ್ರಶ್ನೆಗಳಿಗೆ ಜವಾಬ್ ಕೊಡ್ದು ಆರು ಪಾತಿಡ್ದೇರು. ಕೊರೋನಾ ಸಿಕ್ಕದ 4ನೇ ಸೆರೆ ಕಾರ್ದಿತ್ತನಂದು ಜನಕಲು ಪೋಡಿದ್ದೀರು. ಈ ಸಂಬಂಧ ಮಾಧ್ಯಮದಕ್ಕಿನ ಪ್ರಶ್ನೆಗಳಿಗೆ ಜವಾಬು ಕೊಡ್ದು ಒಡಿಪು ಜಿಲ್ಲಾಧಿಕಾರಿ ಕೂರ್ಮರಾವ್ ಪಾತಿರಿಯರು ಬೂಸ್ಟರ್ ಡೋಸ್ ಬಗೆಟ್ ಇಂಕಲು ಹೆಚ್ಚು ಗಮನ ಕೊಡ್ತಾ ಇಂಜೆಕ್ಷನ್ ದೆತ್ತೊನ್ನ ಭಾರಿ ಮುಖ್ಯ. ಅಶ್ಪವರ್ಷ ಮಿತ್ತದ ಹಿರಿಯ ನಾಗರಿಕರಿಗೆ ದುಂಬತ್ತ ಜಾಗೃತದ ಡೋಸ್ ಕೊಡ್ದು ಆ ಕೆಲಸ ಮುಗಿಪುನ ಬೊಕ ಜೋಕ್ಲಿನ ಇಂಜೆಕ್ಷನ್ ಕೊಡ್ದು ಆ ಕಾರ್ಯಲ ಮುಗಿಪನವು ಎಂಕ್ಲಿನ ಉದ್ದೇಶ ಅಂದಾರ್ ಪಂಡಿರ. ಈ ತುಂಬೆ ಕೆಲವು ತಡೆಪುಲೆನದೇ ಇದ್ದುಂಡು ಆಂಡ ಸಾಮಾಜಿಕ ಅಂತರ ಬೊಕ ಮಾಸ್ಕ್ ಪಾಡ್ನವು ಇತ್ತೆಲ್ಲ ಚಾಲುಡುಂಡು ಆಂಡ ಸರ್ಕಾರದ್ದು ಹೊಸ ಮಾರ್ಗಸೂಚಿ ಬೈದು ಜಿಂದು ಜಿಲ್ಲಾಧಿಕಾರಿ ಕೂರ್ಮರಾವ್ ಪಂಡಿರ. ಮುನ್ನೆಚ್ಚರಿಕಾ ಡೋಸ್ ಬಗ್ಗೆ ನಾವು ಜಾಸ್ತಿ ಈಗ ಎಚ್ಚರಿಕೆ ವಹಿಸಬೇಕಾಗಿದೆ. ಈಗಾಗಲೇ 60ಕ್ಕಿಂತ ಮೇಲ್ಪಟ್ಟಿರುವವರಿಗೆಲ್ಲರೂ ಕೂಡ ನಮ್ಮ ಸರ್ಕಾರದ ಇದರಲ್ಲಿ ಮುನ್ನೆಚ್ಚರಿಕಾ ಡೋಸ್ ನಾವು ನೀಡ್ತಾ ಇದ್ದೀವಿ. ಅವರೆಲ್ಲ 9 ತಿಂಗಳಾದ ನಂತರ 2ನೇ ಡೋಸ್ ಆದ ನಂತರ 9 ತಿಂಗಳಾದ ನಂತರ ಅವ್ರು ಎಲಿಜಿಬಲ್ ಆಗ್ತಾರೆ. ಅವ್ರಿಗೆ ಎಲಿಜಿಬಿಲಿಟಿ ಪ್ರಕಾರವಾಗಿ ಮಾಡಿಸ್ಕೋಬೇಕಂತ ಮೊನ್ನೆ ನಾನು ಈವನ್ ಖಾಸಗಿ ಸಂಸ್ಥೆಗಳು ಯಾರಿದ್ದಾರೆ, ನಮ್ಮ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್ ಯಾರಿದ್ದಾರೆ KPME ಒಳಗಡೆ ಮತ್ತು ಯಾರು ಯಾಕಂದರೆ 18 ವರ್ಷದಿಂದ ಮೇಲ್ಪಟ್ಟು 60 ವರ್ಷ ತನಕ ಇರುವವರಿಗೆ ಸದ್ಯಕ್ಕೆ ಅವರು ಎಲಿಜಿಬಿಲಿಟಿ ಆಗುವಾಗ ಯಾವುದೇ ಒಂದು ಖಾಸಗಿ ಸಂಸ್ಥೆಗೆ ಹೋಗಿ ಪಡಿಬಹುದು ಅಂತ ಇದೆ. ಸೊ ಅದಕ್ಕೋಸ್ಕರ ನಾನು ಅವ್ನು ಕರೆದಿದ್ದೀನಿ, ವ್ಯಾಕ್ಸಿನ್ ಲಭ್ಯ ಇದೆಯಾ, ಹೆಚ್ಚಿನ ಸಂಖ್ಯೆಯಲ್ಲಿ ಲಭ್ಯ ಇರುವ ರೀತಿಯಲ್ಲಿ ನೋಡ್ಕೊಳ್ಳಿ. ಯಾಕಂದರೆ ನಮಗೆ ಕೆಲವರು ಸಾರ್ವಜನಿಕರಿಂದ ಕೂಡ ಕಾಲ್ಸ್ ಬರ್ತಾ ಇದೆ. ಸೊ ಅದರ ಅನ್ವಯವಾಗಿ ನಾವು ಅವರಿಗೂ ಕೂಡ ತಿಳಿಸಿದ್ವಿ. ಸೊ ಲಸಿಕಾಕರಣ ತುಂಬ ಪ್ರಾಮುಖ್ಯವಾಗಿದೆ. ಅದು ಕೂಡ ಮುನ್ನೆಚ್ಚರಿಕಾ ಡೋಸ್ ಏನಿದೆ ಅದರ ಬಗ್ಗೆ ಹೆಚ್ಚು ಪಡೆಯಬೇಕನ್ನೋ ರೀತಿಯಲ್ಲಿ ನಾವು ಜಾಸ್ತಿ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ. ಉಳಿದಿರುವುದು ಏನಿದೆ ಈಗಲೂ ಕೂಡ ಬೇಸಿಕ್ ನಾರ್ಮ್ಸ್ ಏನಿದೆ ಅದು ಈಗಲೂ ಕೂಡ ಇದೆ. ಅಂದರೆ ಕೊರೋನಾ ಇನ್ನೂ ನಮ್ಮ ಮಧ್ಯದಲ್ಲೇ ಇರುವುದರಿಂದ ಏನು ಸಾರ್ವಜನಿಕ ಏನು ದೂರ ಇರಬಹುದು, ಸಾಮಾಜಿಕ ಅಂತರ ಇರಬಹುದು, ಅದೆಲ್ಲ ಇನ್ನೂ ನಾವು ಪಾಲನೆ ಮಾಡಿದ್ರೆ ಅದನ್ನೆಲ್ಲ ಕೂಡ ಸಾರ್ವಜನಿಕರಿಗೆ ನಿರಂತರವಾಗಿ ಅದೊಂದು ಮೆಸೇಜ್ ಹೋಗಬೇಕಾಗಿದೆ. ಸೊ ಅದರ ಪ್ರಕಾರವಾಗಿ ನಾವು ಪೇರದ ಬಿಲಿನ ಲೀಟರ್ಗೆ ₹3 ಏರಾಯರೆ KMF ಗುರ್ಕಾರ್ಯರು ಬಾಲಚಂದ್ರ ಜಾರಕಿಹೊಳಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರಿಗೆ ಭಿನ್ನೈತೊಂದೆರು. ಮಾತಾ ಖರ್ಚಲ 130 ಹೆಚ್ಚಾತಂಡ ಅಂಚಾದ ರೈತರಿಗೆ ಪ್ರಯೋಜನ ಏರೆ ಪೇರದ ಬಿಲೆ ಏರವನ ಅಗತ್ಯ ಅಂದು ಆರ್ಪಂತೆರು. ಪೇರದ ಬಿಲಿನ ಲೀಟರ್ಗೆ ₹3 ಏರಾಯರೆ KMF ಗುರ್ಕಾರ್ಯರು ಬಾಲಚಂದ್ರ ಜಾರಕಿಹೊಳಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರಿಗೆ ಭಿನ್ನೈತೊಂದೆರು. పేరు ఉత్పత్తికి బొడైన సొత్తులు కరెంటు ఒక పేర్ద సంస్కರಣೆ ಸಂಬಂಧ ಮಾತಾ ಖರ್ಚಲು 130 ಹೆಚ್ಚಾತಂಡು. ಈ ಬಗೆಟ್ ರೈತರಿಗೆ ಪ್ರಯೋಜನಾಪನ ರೀತಿಡ್ ಪೇರ್ದ ಬಿಲೆನ ಹೆಚ್ಚ ಮಲ್ಪನ ಅಗತ್ಯ ಅಂದು ಅರ್ಪಂತಿರು. ನನ್ನದ 5 ವರ್ಷಲೆಡ್ ಸಮಗ್ರ ಮಾರ್ಕೆಟ್ ಅಭಿವೃದ್ಧಿ ಯೋಜನೆ ತಯಾರು ಮಲ್ತದಿತ್ತದು 2026-27ನೇ ಸಾಲಿಗೆ 133 ಲಕ್ಷ ಲೀಟರ್ ಪೇರು ಒಟ್ಟು ಮಲ್ಪನ ಉದ್ದೇಶ ಹೊಂದುದುಂಡು ಅರ್ಪಂತಿರು. ₹3 ಅವಕಾಶ ಕೊರಂಡ ₹2 ಪೇರು ಉತ್ಪತ್ತಿ ರೈತರಿಗೆ ₹1 ಪೇರು ಉತ್ಪತ್ತಿದಕ್ಲ ಸಹಕಾರ ಸಂಘ ಪೇರು ಒಕ್ಕೂಟಲು ಬೊಕ ಮಾರ್ನಕ್ಲೆ ಕೊರ್ಪುನೊಂದು ಜಾರಕಿಹೊಳಿ ತೆರಿಪಾದಿರು. 2 ವರ್ಷಡು KMF ಬೊಕ ರಾಜ್ಯದ 14 ಪೇರು ಒಕ್ಕೂಟಲಿನ ವಹಿವಾಟು 120 ಹೆಚ್ಚಾತಂಡು. 2021-22
11,732 ಕೋಟಿ ರೂಪಾಯಿ ವಹಿವಾಟಾತಂಡು 2022-23 25,000 ಕೋಟಿ ರೂಪಾಯಿ ವಹಿವಾಟದ ನಿಘಂಟುಂಡೊಂದಾರು ಪಂತೆರ ಇತ್ಯದ ಸಾಲ್ಡ್ 15 ಕೋಟಿ 17 ಲಕ್ಷದಾತ ಪೇರು ಉತ್ಪತ್ತಿ ದಕ್ಕಲ ಸಾಕಾರ ಸಂಘಲನ ಕಟೋಣ ಕಟ್ಟಿಯರ ಕೊರ್ಪುಂಡು ಪಶು ಸಂಗೋಪನೆಗೆ ಉಮೇದು ಕೊರಿಯರೆ 5 ಕೋಟಿ ಒದಕಾವುಂಡು 2022-23 300 ಕೋಟಿ ರೂಪಾಯಿ ಬೆಲೆತ ಪೇರು ಬೊಕ್ಕ ಪೇರುದ ಉತ್ಪತ್ತಿಲೆನ ಕಡಪುರ್ದು ಕೊರ್ಪುನ ಉದ್ದೇಶ KMF ಗುಂಡು ಬರ್ಪುನ ವರ್ಷದ್ದು ಬೇತೆ ಬೇತೆ ನಗರಲೆಡ್ ನಂದಿನಿ ಕೆಫೆ ತಾಪನೆ ಮಲ್ಪನ ಉದ್ದೇಶ ಉಂಡೊಂದು KMF ಗುರ್ಕಾರ್ಯರು ಬಾಲಚಂದ್ರ ಜಾರಕಿಹೊಳಿ ಅಂತೆರ. ಕೇಂದ್ರಡು ದುಂಬುದ ಮಂತ್ರಿ ಆದಿತ್ಯನ ಬಿ ಜನಾರ್ದನ ಪೂಜಾರ್ಲೆಗೆ ಬುಧವಾರ 85ನೇ ವರ್ಷದ ಪುಟ್ಟಿನ ದಿನದ ಸಂಭ್ರಮ. ಸಾಲ ಮೇಲದ ಸರದಾರ್ಯರು ಬಡವೆರೆ ಬಂಧು ಪನ್ಪುನ ಪೆರ್ಮೆಗೆ ಸಂದಿದಿನ ಆರು ದೇಶದ ಅಪರೂಪದ ಪ್ರಾಮಾಣಿಕ ರಾಜಕಾರಣಿ ಅದುಲ್ಲೆರು. ಸಾಲಮೇಳದ ಸರದಾರೆ ಬಡವೆರೆ ಬಂಧು ಪನ್ಪಿನ ಪೆರ್ಮಿಗೆ ಸಂದಿದಿನ ಮಾಜಿ ಕೇಂದ್ರ ಮಂತ್ರಿ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನದ ಅಭಿವೃದ್ಧಿದ ಸಾರಥಿ ಬಿ ಜನಾರ್ದನ ಪೂಜಾರ್ಲಿಗೆ ಬುಧವಾರ 85ನೇ ವರ್ಷದ ಪುಟ್ಟು ದಿನದ ಸಂಭ್ರಮ. ಕರಿದು ಪೋಯಿನ ದಿನಕ್ಲೆನ ಕಾಯಡೆ ಒಂದು ಬಂಟ್ವಾಳ ಬಸ್ತಿ ಪಡ್ಪುದ ಚೆನ್ನಮ್ಮ ಕುಟೀರೋಡು ಕುಟುಂಬದೊಟ್ಟಿಗೆ ಬದುಕ ಸಾಗವೊಂದುಲ್ಲೆರು ಬೊಕ್ಕಪಟ್ನ ಜನಾರ್ದನ ಪೂಜಾರಿಲು. ಕರಾವಳಿ ಕರ್ನಾಟಕಡು ಕ್ರಾಂತಿಕಾರಿ ಬದಲಾವಣೆ ಕನತಿನ ಆರು ಸಾಮಾಜಿಕ ಚಿಂತನೆ ಜನಪರ ಯೋಜನೆಲೆನ ಜಾರಿ ಕನತದ ರಾಜಕೀಯ ಕ್ಷೇತ್ರಡು ಗಟ್ಟಿಮುಟ್ಟ ಇನಾರ. ಬಂಟ್ವಾಳದ ಬಾರಿ ಪಿರವರಿ ದಿನ ಬಸ್ತಿ ಪಡ್ಪುಡ್ದು ಡಿಲ್ಲಿದ ಜನಪಥ ಮುಟ ಪ್ರಭಾವ ಇತ್ತಿನ ಕರ್ನಾಟಕದ ಉರಿ ರಾಜಕಾರಣಿ ಪಂಡ ಆರು ಬಿ ಜನಾರ್ದನ ಪೂಜಾರ್ಲು. ರಾಜಕೀಯವಾದ ಪಕ್ಷದ ಉಲೈಬುಕ ಬಿದಯರೆಗ್ ವಿರೋಧಿಲಿ ಇತ್ತಂಡಲ ಅರನ ಪ್ರಾಮಾಣಿಕತೆಟ್ ವಾ ಇರೋದಿಲು ಸತ ಇಜ್ಜರಂದು ಪನುಲಿ. ಪೂಜಾರ್ಲನ ಸೀದಾ ಪಾತೆರ ಕೆಲವರಿಗೆ ಕೃಪೆ ಆಂಡಲ ಐಟ್ ಸತ್ಯ ಉಂಡು ಪನ್ಪನೇನು ಅರನ ಇರೋದಿಲು ಸತ ಒಪ್ಪುವೇರು ಪನ್ಪನವು ಇಸೇಸ. ಶ್ವೇತವರ್ಣದರನ ದುತ್ತೈತದಂಚ ಮನಸ್ಸುಲ ಶುದ್ಧ ಪಂಡ ತಪ್ಪವಂದು. ದೇಶದ ಅಪರೂಪದ ರಾಜಕಾರಣಿ ವಿಶ್ವ ಸಂಸ್ಥೆಡು ಭಾಷಣ ಮಲ್ತಿನಾರು ದೇಶಾಪಿದೈ ದೇಶಲೆಡು ಪುದರ್ ಕನೆತಿನ ಕುದ್ರೋಳಿದ ಮಂಗಳೂರು ದಸರಾ ಪೆರ್ಮೆದ ನಾಯಕಿ ಆದಿತ್ತಂಡಲ ಅರೆಗ್ ಪಕ್ಷ ಭೇದದಂತೆ ಮಲ್ಲ ಮಟ್ಟದ ಮರ್ಯಾದೆ ಸಂದದಿಜಿ ಆ ಭಾಗ್ಯ ಒದಗದು ಬರಡೊಂದು ಅರಿನ ಅಭಿಮಾನಿಲು ಬಯಕೊಂದುಲ್ಲೆರು. ಕುಡ್ಲ ಬೋಳಾರದ ಹಳೆಕೋಟೆ ಶ್ರೀ ಮಾರಿಯಮ್ಮ ದೇವಸ್ಥಾನಡು ಅಂಗಾರ ವರ್ಷಾದಿ ರಾಶಿ ಪೂಜದ ಒಟ್ಟುಗು ಮಾರಿ ಪೂಜೆ ನಡಪಾಯರು. ಮೇ ಆಜೇಕ್ ದೇವಸ್ಥಾನ ಭಂಡಾರದ ಇಲ್ಲಡು ಪ್ರತಿಷ್ಠದ ವರ್ಧಂತ್ಯೋತ್ಸವ ಆಟಣೆ ಮಲ್ದೇರು. ಕುಡ್ಲ ಬೋಳಾರದ ಹಳೆಕೋಟೆ ಶ್ರೀ ಮಾರಿಯಮ್ಮ ದೇವಸ್ಥಾನಡು ಅಂಗಾರ ವರ್ಷಾದಿ ರಾಶಿ ಪೂಜೆ ಬೊಕ ಮಾರಿ ಪೂಜೆ ಅಟ್ಟಣೆ ಮಲ್ತದಿತ್ತೆರ. ಭಜನಾ ಸಂಕೀರ್ತನೆ ನಡಪಾದ ಮಹಾಪೂಜೆ ನಡಪಾಯರು. ಧಾರ್ಮಿಕ ವಿಧಿ ವಿಧಾನಲೆನ್ ಕರೆತದ ವರ್ಷಾದಿ ರಾಶಿ ಪೂಜೆಗೆ ನೈವೇದ್ಯ ಬಲಿ ನಡತಂಡ. ಶುದ್ಧಾಚಾರುಡು ಇತ್ತಿನ ಐವೇರು ಪಂಜುನಗ್ಲು ಹೊಸ ಐನು ಕುರುಬೇಡು ನುಪ್ಪು ನೈವೇದ್ಯ ತುಂಬೊಂದು ದೇವಸ್ಥಾನಡು ಬಲಿ ಬತ್ತದ ಗುಂಡದ ಜೊತೆದ ಅವೆನ ರಡ್ಡು ಮಲ್ಲ ರಾಶಿ ಮಲ್ತದ ಐಕ ರೊಟ್ಟಿ ಅಡ್ಡಿಯಲೆನ್ ಮುಚ್ಚಿದ ಮಂಜಲ್ ಪ್ರಸಾದ ಪಾಡ್ದು ಪಿಂಗಾರ ಬೊಕ ಪುರ್ಪ ಪಾಡ್ದು ರಾಶಿ ಪೂಜೆ ನಡಪಾದ ಮಾರಿ ಪೂಜೆ ಮಲ್ತೇರ. ಊರು ಪರ ಊರ್ಲಿನ ಭಕ್ತಿರ್ ಪಾಲ್ದಿತ್ತೊಂದು ಶ್ರೀ ಮಾರಿಯಮ್ಮ ದೇವಿ ನೈನ್ಬು ನಟ್ಟೊಂಡೆರ. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಬಿ ಅಶೋಕ್ ಕುಮಾರ್, ಮುಖ್ಯ ಕಾರ್ಯತೋವನಾಧಿಕಾರಿ ಶ್ರೀಧರ್ SP, ಸಮಿತಿ ಸದಸ್ಯರು ಗಂಗಾಧರ ಕೋಟ್ಯಾನ್, ಎಂ ಭಾಸ್ಕರ ರಾವ್, ಶ್ರೀಮತಿ ರಮಣಿ ಅಂಚನ್, ಕೇಶವ ಶೆಟ್ಟಿ ಕದ್ರಿ, ಸುಭಾಷ್ ಚಂದ್ರ ಕಾಂಚನ್, ವನಮಾಲ ವೈ, ಸುವರ್ಣ, ವೆಂಕಪ್ಪ ಬೊಕ ಪ್ರಧಾನ ಪೂಜೆ ಮಲ್ಪನ ನಾರಾಯಣ ವಿ ಭಟ್ ಪಾಲ್ದಿತ್ತೊಂಡೆರ. ಬುಧರ ಅಣ್ಣಪ್ಪ ಪಂಜುರ್ಲಿ ನೇಮ ಗುರುವಾರ ಕ್ಷೇತ್ರಪಾಲ ರಾಜಗುಳಿಗನ ಕೋಲ ನಡಪುಂಡು. ಮೇ ಆಜೀಕ್ ದೇವಸ್ಥಾನದ ಭಂಡಾರ ಇಲ್ಲದ ಪ್ರತಿಷ್ಠದ ವರ್ಧಂತಿ ಉಚ್ಚಯ ಅಟ್ಟಣೆ ಮಲ್ದೇರು.
ಮಂಜೇಶ್ವರ ಉದ್ಯಾವರ ಮಾಡದ ಅರಸು ಮಂಜೇಶ್ನರ್ ದೈವಲೆನ ಪ್ರಧಾನ ತಂಬಿಲ ಕರಿಪುನಾರ್ ಮಂಜೇಶ್ವರ ಪೊಸೋಟದ ತಿಮ್ಮಪ್ಪ ಕಾಂಜರು ಹುಷಾರಿಜ್ಜಾಂದೆ ಇತದು ಬುಧಾರ ತೀರಿಯರು ಪೊಸೋಟು ಸುವರ್ಣ ಕುಟುಂಬದ ಗಡಿ ಪ್ರಧಾನರಾದಿತ್ಯನ ಕಾಂಜಿರ್ ಕುಜುಂಬ ಕಾಂಜನ ವಂಶಧರಾದಿತ್ಯರು. ಮಂಜೇಶ್ವರ ಉದ್ಯಾವರ ಮಾಡಾರಸು ಮಂಜೇಶ್ನರ್ ದೈವಲೆನ ಪ್ರಧಾನ ತಂಬಿಲ ಕರಿಪುನ ಮಂಜೇಶ್ವರ ಪೊಸೋಟದ ತಿಮ್ಮಪ್ಪ ಕಾಂಜರ್ ಬುಧಾರ ತೀರಿಯರು ಗ್ರಾಮದ ಗಡಿ ಪ್ರಧಾನರು ಪೊಸೋಟು ಸುವರ್ಣ ಕುಟುಂಬದ ಹಿರಿಯ ಗಡಿ ಪ್ರಧಾನರು ದೈವಾರಾಧನೆ ಬಗೆಟ್ ಸಲಹೆಗಾರರಾದಿತ್ತಿನ ತಿಮ್ಮಪ್ಪ ಕಾಂಜರ್ ಕೋಟಿ ಚೆನ್ನೇರ್ನ ಒಟ್ಟಿಗೆ ಆರಾಧನೆ ಪಡೆಯನ ಅಕ್ಲಿನ ನನಿಕೆ ಕುಜುಂಬ ಕಾಂಜನ ವಂಶಧರಾದಿತ್ಯರು. ಸಂಶೋಧಕರನ ಶೋಧನದ ಪ್ರಕಾರ ಕುಜುಂಬ ಕಾಂಜೆ ಮಂಜೇಶ್ವರದ ಪೊಸೋಟದ ಎಂದು ತೆರೆದು ಬೈದಂಡು. ಸರ್ಕಾರಿ ಉಪಕರಣಕಾರ ಬೊಕ ತರಬೇತಿ ಕೇಂದ್ರ ಕರ್ನಾಟಕ ಸರ್ಕಾರ ಬೊಕ ಡೆನ್ಮಾರ್ಕ್ ಸರ್ಕಾರ ನಡುತ್ತ ಜತೆ ಸೇರಿಗೆ ಉದ್ಯಮ ಆದಿತ್ತದ ಇತ್ತೆ GTTSಡ್ 2022-23 ಸಾಲದ ಡಿಪ್ಲೊಮಾ ಕೋರ್ಸ್ಲಿಗೆ ಸೇರಿಯರ ಶುರು ಆದಿತ್ತದ ದಾಖಲಾತಿ ಶುರುವಾತನಂದು ಸಂಸ್ಥೆದ ಪ್ರಿನ್ಸಿಪಾಲರು ಮೃತ್ಯುಂಜಯ ಗೌಡ ಪಂತೆರ. ಸರ್ಕಾರಿ ಉಪಕರಣಕಾರ ಬೊಕ್ಕ ತರಬೇತಿ ಕೇಂದ್ರ ಕರ್ನಾಟಕ ಸರ್ಕಾರ ಬೊಕ್ಕ ಡೆನ್ಮಾರ್ಕ್ ಸರ್ಕಾರ ನಡುತ್ತ ಕೂಡು ಜತೆ ಸೇರಿಗೆದ ಉದ್ಯಮ ಆದಿತ್ತದ 1972 ಬೆಂಗಳೂರು ರಾಜಾಜಿನಗರದ ಕೈಗಾರಿಕಾ ಪ್ರದೇಶಡು ಶುರುವಾದಿತ್ತಂಡು ಇತ್ತೆ GTTSಡ್ 2022-23 ಸಾಲದ ಡಿಪ್ಲೊಮಾ ಕೋರ್ಸ್ಲಿಗೆ ಸೇರಿಯರ ಶುರುವಾದಿತ್ತದ ದಾಖಲಾತಿ ಶುರುವಾತನಂದು ಸಂಸ್ಥೆದ ಪ್ರಿನ್ಸಿಪಾಲರು ಮೃತ್ಯುಂಜಯ ಗೌಡ ಪಂತೆರ. ಬುಧವಾರ ಕುಡ್ಲದ ಪ್ರೆಸ್ ಕ್ಲಬ್ಡು ಸುದ್ದಿಕೂಟ ನಡಪಾದ ಇವರ ಕೊರ್ನಾರ್ ಸುರುಕು ಬತ್ತಿನಕ್ಲಿಗೆ ಹೆಚ್ಚು ಗಮನ ಕೊರೊಂದಿಲ್ಲ ಬೈಕಂಪಾಡಿ ಕೈಗಾರಿಕಾ ಪ್ರದೇಶ ಸೇರ್ನಕ್ಲು ಸೇರುಲಿ ಬೇಲೆದಾಂತಿ ನಕ್ಲು ಎಂಕ್ಲನಲ್ಪ ಏರ್ಲ ಇಜ್ಜೇರು ನೂದು ಬೇಲೆದ ಅವಕಾಶ ಮಲ್ತು ಕೊರ್ಪ ಒಂದು ಎಂಕ್ಲನ ಸಂಸ್ಥೆದ ಇಸೆ ಸಂದ್ ಮೃತ್ಯುಂಜಯ ಗೌಡ ಪಂಡ್ಯರು. ಎಂಕ್ಲನವಲು 1 ವರ್ಷ ಕಡ್ಡಾಯ ಪ್ರಯೋಗ ತರಬೇತಿ ಕೊರೊಂದಿಲ್ಲ 12ನೇ ಕ್ಲಾಸ್ ಹತ್ತಂಡ ITI ತರಬೇತಿ ಇದೆ ತೊನ್ನಕ್ಲು ಸೀದಾ 12ನೇ ಕ್ಲಾಸ್ದ ಡಿಪ್ಲೊಮಾ ಕೋರ್ಸ್ಲೆಗೆ ಪೋವಲಿ ಅರ್ಜಿ ಕೊರಲಿಂದ ಪಂಡ್ಯರು. ಡಿಫರೆಂಟ್ ಕೋರ್ಸ್ ಇದರಲ್ಲಿ ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್, ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಅಂತ 2 ಕೋರ್ಸ್ ಉಂಟು. ನಮ್ಮಲ್ಲಿ ಮಾಡಿದಂಥ ಕೋರ್ಸ್ಗೆ 3 ಇಯರ್ಸ್ ಅಕಾಡೆಮಿಕ್ ಸೇಮ್ ಲೈಕ್ ಬೇರೆ ಡಿಪ್ಲೊಮಾ ಕೋರ್ಸು. 4th ಇಯರ್ ನಾವೇ ಇಂಡಸ್ಟ್ರಿಗೆ ಕಳಿಸ್ತೀವಿ, ಪ್ಲೇಸ್ಮೆಂಟ್ ಮಾಡಿಕೊಡ್ತೀವಿ. 100% ಪ್ಲೇಸ್ಮೆಂಟ್ ಇರುತ್ತೆ ಆ್ಯಂಡ್ ಎವ್ರಿ ಸ್ಟೂಡೆಂಟ್ ವಿಲ್ ಬಿ ಪ್ಲೇಸ್ಡ್. ಯಾರ್ಯಾರು ಪಾಸ್ ಆಗ್ತಾರೆ ಎಲ್ಲ ಸ್ಟೂಡೆಂಟ್ಸು ನಾವು ಪ್ಲೇಸ್ ಮಾಡ್ತೀವಿ. ಹಾಗಾಗಿ ನಮ್ಮ ಕೋರ್ಸ್ ಏನಿದೆ ಇಟ್ ಈಸ್ ಸಪ್ರೇಟ್ ಕಂಪೇರ್ ಟು ಅದರ್ ಟೆಕ್ನಿಕಲ್ ಕೋರ್ಸಸ್, ಅದರ್ ಟೆಕ್ನಿಕಲ್ ಡಿಪ್ಲೊಮಾ ಕೋರ್ಸಸ್ಗೆ ಸಪ್ರೇಟ್ ಆಗಿದೆ. PUC ಸೈನ್ಸು, ಇಂಜಿನಿಯರಿಂಗು ಮಾಡಿದಂಥ ವಿದ್ಯಾರ್ಥಿಗಳು ಜಾಬ್ಗಾಗಿ ಇನ್ನೂ ಹುಡುಕಾಡ್ತಾ ಇರ್ತಾರೆ. ಬಟ್ ನಮ್ಮಲ್ಲಿ ಜಾಬ್ಗಾಗಿ ಯಾರಿಗೂ ಕೊರೋನಾ ಬಂದಾಗೂ ಪ್ರಾಬ್ಲಮ್ ಆಗಿಲ್ಲ, ಈಗೂ ಪ್ರಾಬ್ಲಮ್ ಇಲ್ಲ, ಎಲ್ಲರಿಗೂ ಜಾಬ್ ಸಿಗುತ್ತೆ. ಸೊ ನಮ್ಮಲ್ಲಿ 60 ಇಂಟೇಕ್ ಫಾರ್ ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಮತ್ತು 30 ಇಂಟೇಕ್ ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್. ಟೋಟಲ್ ಸೀಟ್ಸ್ ಇರೋದು 90 ಸೀಟ್ಸ್ ಮಾತ್ರ. ಸೊ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಮೇಲೆ ನಾವು ಈಗ ಫಾರ್ಮ್ಸ್ ಎಲ್ಲ ಕೊಡ್ತಾ ಇದ್ದೀವಿ. ಸೊ ಅದು ಅಪ್ಲಿಕೇಶನ್ ಫಾರ್ಮ್ ಫಿಲ್ಅಪ್ ಮಾಡಿಕೊಂಡು ಬಂದುಬಿಟ್ಟು ಅವರು ಇದು ಮಾಡ್ಬೋದು, ದೇ ಕ್ಯಾನ್ ಬುಕ್ ದೇರ್ ಸೀಟ್ಸ್ ಆ್ಯಂಡ್ ಮೆರಿಟ್ ಲಿಸ್ಟ್ ಮೇಲೆ ಆಮೇಲೆ ಮಾಡ್ತೀವಿ. ಇಲ್ಲ ಅಂತಂದರೆ ನಮಗೆ ಮತ್ತೆ ಬೆಂಗಳೂರಿಂದ ಏನಾದರೂ ಆರ್ಡರ್ ಬಂದುಬಿಟ್ರೆ ನಾವು ಫಸ್ಟ್ ಕಮ್ ಫಸ್ಟ್ ಬೇಸ್ ಮೇಲೆ ನಾವು ಸೀಟನ್ನು ತೊಗೊಳ್ಳಿಕ್ಕೆ ಅನುಕೂಲ ಮಾಡಿ ಕೊಡ್ತೀವಿ. ಇಂಜಿನಿಯರ್ ಕುಮಾರಸ್ವಾಮಿ ಉಪನ್ಯಾಸಕರ ಯತೀಶ್ ರಾವ್ ಸುದ್ದಿ ಕೊಟ್ಟಿದ್ದಾರೆ. ಡಾಕ್ಟರ್ MN ರಾಜೇಂದ್ರ ಕುಮಾರನ ಸಾಮರ್ಥ್ಯದ ಗುರಿ ಕಾರ್ಮೆಡ್ ನಡತೊಂದುಪ್ಪನ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮೇರಡ್ಡೇಕ್ ಮಣಿಪಾಲುಡು 119ನೇ ಹೊಸ ಶಾಖೆಯನ್ನು ಶುರು ಮಲ್ಪನೊಂದು ಬ್ಯಾಂಕದ ನಿರ್ದೇಶಕರ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಬೆಳಕು ಪಂತೆರು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ನಿರ್ದೇಶಕರ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಬೆಳಪು ಒಡಿಪುಡು ಸುದ್ದಿಕುಟ್ಟೋಡು ಪಾತಿರ್ದು ಡಾಕ್ಟರ್ MN ರಾಜೇಂದ್ರ ಕುಮಾರನ ಸಾಮರ್ಥ್ಯದ ಗುರ್ಕಾರ್ಮೆಡ್ SCDCC ಬ್ಯಾಂಕ್ ನಡತೊಂದಿತ್ತದು ಮೇರಡ್ಡೇಕ್ ಮಣಿಪಾಲುಡು ಬ್ಯಾಂಕ್ದ 119ನೇ ಹೊಸ ಶಾಖೆ ಉದಿಪನ ಹಾಪುಂಡು ಮಣಿಪಾಲದ ಕಮರ್ಷಿಯಲ್ ಕಾಂಪ್ಲೆಕ್ಸ್ದ ನೆಲಮಾಳಿಗೆಡ್ ಕಾರ್ಯ ಸುರುಮಲ್ಪನ ಬ್ಯಾಂಕ್ ಶಾಖೆ ಡಿ ಕಂಪ್ಯೂಟರ್ ವ್ಯವಸ್ಥೆ ಬೊಕ್ಕ ಹವ್ಯ ನಿಯಂತ್ರಣ ಉಡುಪುಣಂದು ಪಂಡ್ಯರು. ದೇಶದ ಇತಿಹಾಸೊಡೆ ಸುರೂತ ಸರ್ತಿ SCDCC ಬ್ಯಾಂಕ್ ಗಿರಾಕಿಲನ ಇಲ್ಲ ಬಾಕಿಲ್ಗೆ ಬ್ಯಾಂಕ್ ಪನ್ಪುನ ಹೊಸ ಮೊಬೈಲ್ ಬ್ಯಾಂಕಿಂಗ್ ಯೋಜನೆನ 2007 ಡಿಸೆಂಬರ್ 13 ಮೇಕ್ ಜಾರಿ ಕನ್ನದಂಡ ಸಜ್ಜದ ಗಾಡಿಡ್ ನಿಘಂಟದ ದಿನ ನಿಘಂಟದ ಪೊರ್ತುಡು ಬ್ಯಾಂಕಿಂಗ್ ವ್ಯವಹಾರ ನಡ್ತೊಂದಿತ್ತದ ಒಂದು ಕುಡ್ಲಗ್ ಮಾತ್ರ ಇತ್ತಂಡು ಈ ಯೋಜನೆನ ಒಡಿಪು ಜಿಲ್ಲೆಗ್ಲ ವಿಸ್ತಾರ ಮಲ್ತದಿತ್ತದ ಐತ ಉದಿಪನಲ ಮೇರಡ್ಡೇಕ್ ನಡಪುಂಡು ನವೋದಯ ಸ್ವಸಹಾಯ ಸಂಘಲನ ಸಾಧನಾ ಸಭೆಯನ್ನ ಆ ನಿಧಿ ಒಂದುಂಡು ಸಭೆ MIT ಕಾಲೇಜ್ ಎದುರದ ಮೈದಾನ ಮಣಿಪಾಲ ಮುಲ್ಪ ನಡಪಾವುಂಡು ದೇವಿ ಪ್ರಸಾದ್ ಶೆಟ್ಟಿ ಪಂಡ್ಯರು. ನವೋದಯ ಸ್ವಸಹಾಯ ಸಂಘಗಳು ನಮಗೆಲ್ಲ ತಿಳಿದಿದೆ, ಗ್ರಾಮೀಣ ಭಾಗದಲ್ಲಿ ಆರ್ಥಿಕ
ಸಬಲೀಕರಣಕ್ಕೆ ಹೆಚ್ಚು ಒತ್ತು ನೀಡಿದಂಥ ಮತ್ತು ಗ್ರಾಮೀಣ ಭಾಗದ ಮಹಿಳೆಯರಿಗೆ ವಿಶೇಷ ಶಕ್ತಿ ನೀಡಿದಂಥ ಒಂದು ವಿಶೇಷವಾದಂಥ ನವೋದಯ ಸ್ವಸಹಾಯ ಸಂಘಗಳ ಒಂದು ವಿಶೇಷವಾದ ಸಂಘಗಳಿದೆ. ಆ ಸಂಘಗಳನ್ನು ನಮ್ಮ ಈ ಪ್ರದೇಶದಲ್ಲಿ ದೊಡ್ಡ ಮಟ್ಟದ ಸಮಾವೇಶವನ್ನು ಮಾಡಬೇಕು, ಒಂದೇ ಕಡೆ ಸೇರಿಸಬೇಕು, ಅವರಿಗೆ ಒಂದೇ ಯೂನಿಫಾರ್ಮ್ ಅನ್ನು ನೀಡಿ ಎಲ್ಲರಿಗೂ ಸುಮಾರು 3 ಲಕ್ಷ ಸದಸ್ಯರಿಗೆ ಸೀರೆಯನ್ನು ನಾವು ವಿತರಣೆ ಮಾಡಿದ್ದೇವೆ. ನಾನು 15,000 ಜನ ಮಹಿಳೆಯರು ನಮ್ಮ ಮಣಿಪಾಲದಲ್ಲಿ MIT ಕ್ರೀಡಾಂಗಣದ ಬಳಿ ಬೃಹತ್ತಾದಂತಹ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಮಣಿಪಾಲದ ಟೈಗರ್ ಸರ್ಕಲ್ನಿಂದ ಭವ್ಯ ಮೆರವಣಿಗೆಯೊಂದಿಗೆ ಆ ಸಭಾ ವೇದಿಕೆ ಹತ್ರ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಒಡಿಪು ಜಿಲ್ಲಾ ಸಹಕಾರಿ ಯೂನಿಯನ್ ಗುರ್ಕಾರ್ಯರು ಇಂದ್ರಾಳಿ ಜಯಕರ ಶೆಟ್ಟಿ, SCDCC ಬ್ಯಾಂಕ್ ನಿರ್ದೇಶಕರು ಪಾಂಗಾಳ ರಾಜೇಶ್ ರಾವ್, ಮಹೇಶ್ ಹೆಗ್ಡೆ ಮಳಹಳ್ಳಿ, ಅಶೋಕ್ ಶೆಟ್ಟಿ ಕುಕ್ಕೆಹಳ್ಳಿ ಸುದ್ದಿ ಕೊಟ್ಟೊಡಿದ್ದೇರು. ಸುಳ್ಯ ತಾಲೂಕದ ಅರಂತೋಡು ಗಾಡಿಲಿನ ಡ್ರೈವರ್ ಬೊಕ ಯಜಮಾನರ್ನ ಸಂಘ ನಡಪಾಯಿನ ಬಲ್ಲು ಇಪ್ಪನ ಪಂಥಡು ರಡ್ಡ ಕೂಟದ ಕುಲ್ಲ ಪೆಟ್ಟು ಮಲ್ತೋನ್ನ ಸಂಗತಿ ನಡೆದದು ಅವು ಸಾಮಾಜಿಕ ಜಾಲತಾಣಲೆಡು ಸುದ್ದಿ ಆತಂಡು. ಬಲ್ಲು ಇಪ್ಪನ ಪಂತುಡು ರಡ್ಡು ಕಡಿತಕ್ಲು ಒರಿಯಗುರಿ ಪೆಟ್ಟುಪಾಡುನ್ನ ಸಂಗತಿ ಸುಳ್ಯ ತಾಲೂಕದ ಅರಂತೋಡು ನಡೆತದಂಡು. ಪೆಟ್ಟುಪಾಡುನ್ನ ವಿಡಿಯೋ ಭಾರಿ ಸುದ್ದಿ ಆತಂಡು. ಅರಂತೋಡುದ ಗಾಡಿಲಿನ ಡ್ರೈವರ್ ಬೊಕ ಯಜಮಾನರ್ನ ಸಂಘದ ನಿಲೆಟ್ ಬಲ್ಲು ಇಪ್ಪನ ಪಂಥನು ಅರಂತೋಡುದ ಶಾಲೆದ ಮೈದಾನುಡು ಅಟ್ಟಣೆ ಮಲ್ತದಿತ್ತೆರ. ಈ ಪೊರ್ತುಡು ಪಂಥದ ನಿಯಮಲಿನ ಬಗೆಟ್ ರಡ್ಡು ಊಟದ ನಡುಟು ಚರ್ಚೆ ಶುರು ಆದ ಮಿತ್ತು ಹೋದು ಪೆಟ್ಟುಪಾಡು ನಡೆ ಮುಟ್ಟ ಎತ್ತದಂಡ. ಇತ್ತ ಲಡಾಯಿದ ವಿಡಿಯೋ ಸಾಮಾಜಿಕ ಜಾಲತಾಣಡು ಸುದ್ದಿಯ ಒಂದುಂಡು. ಬಲ್ಲು ವೈಪುನ ಪಂಥದ ಪೊರ್ಲುತು ಎರೆ ಬೈದಿನಕ್ಲು ಪೆಟ್ಟು ಮಲ್ತೊನ್ನ ಪೊರ್ಲುತು ಓಡಾದು ಬತ್ತಂಡು. ಕುಂಬ್ಳಸಿಮದ ಇಚ್ಲಂಪಾಡಿ ಕಾರಿಂಜ ಶ್ರೀ ಮಹಾದೇವ ಶಾಸಕಾರ ಕ್ಷೇತ್ರಡು ಪಗ್ಗು 17 ಪೋಪನ ನಿಮಿ ಒಂಜೆ ಕೈತಾರ ಶ್ರೀ ಮಹಾದೇವ ಶಾಸಕಾರ ಯೋಗ ಮಂಡಲದ ನಿಲೆಟ್ ಸಾರ್ವಜನಿಕ ಶತರುದ್ರಾಭಿಷೇಕ ನಡಪುನು. ಆನಿಕಾಂಡೆ 9:30 ಶತರುದ್ರಾಭಿಷೇಕ ಶುರುವಾದ ಮಧ್ಯಾಹ್ನ ಮಹಾಪೂಜೆ ನುಪ್ಪು ಪ್ರಸಾದ ಸೇವೆ 2 ಗಂಟೆಗೆ ತಾಲ ಮದ್ದಲ ಕೂಟ ರಾತ್ರಿ 7 ಇಸೇಸ ಕಾರ್ತಿಕ ಪೂಜೆ 8 ಗಂಟೆಗೆ ಕಲಾತ್ಮಿಕ ಜೋಕ್ಲಿಡ್ದು ಕಲಾ ಪ್ರದರ್ಶನ ಅಟ್ಟಣೆ ಆತನಂದು ಪ್ರಕಟಣೆಡು ತೆರಿಪಾದಿರು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿನ ನನ್ನೆಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.